ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಗ್ರಾಮದ ರೈತರು ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಾನಾ ಸಂಕಷ್ಟಕ್ಕೊಳಗಾಗಿದ್ದು, ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಪ್ರತಿಭಟಿಸಿ ಉಪ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಕೆರೆ ಕೋಡಿ ಹರಿದು ರೈತರ ಜಮೀನಿನ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಇದರಿಂದಾಗಿ ಕೃಷಿ ಮಾಡಲು ಅಡ್ಡಿಯಾಗಿದೆ. ರಾಜ್ಯ ಕಾಲುವೆಗಳ ದುರಸ್ತಿ ಕಾರ್ಯ ನಡೆಯದೆ ರಾಜ್ಯ ಕಾಲುವೆಗಳು ಮುಚ್ಚಿ ಹೋಗಿರುವ ಕಾರಣ ಕೃಷಿ ಭೂಮಿಯ ಮೇಲೆ ಕೆರೆ ಕೋಡಿ ಹರಿದಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ನೀರು ಹರಿದ ಪರಿಣಾಮ ಸ್ಮಶಾನದಲ್ಲಿದ್ದ ಶವಗಳು ನೀರಿನಲ್ಲಿ ತೇಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಮಶಾನ ಅಭಿವೃದ್ಧಿ ಮಾಡದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ರೈತ ಹೋರಾಟಗಾರರು, ಪ್ರಗತಿಪರರು ಹಾಗೂ ವಿವಿಧ ಸಂಘಟನೆಗಳ ಹೋರಾಟಗಾರರು ಭಾಗವಹಿಸಿ ಉಪ ತಹಶೀಲ್ದಾರ್ ಇನಾಯತ ಉಲ್ಲಾ ಅವರಿಗೆ ಮನವಿ ಸಲ್ಲಿಸಿದರು. ಆರ್ಐ ನಾರಾಯಣಪ್ಪ, ರೇಖಾ, ಪಲ್ಲವಿ, ಅಶೋಕ್ ರೆಡ್ಡಿ, ಬಾಲಕೃಷ್ಣ, ನರಸಿಂಹರೆಡ್ಡಿ, ಕೃಷ್ಣ ರೆಡ್ಡಿ, ನರೇಂದ್ರ, ಜನಾರ್ದನ್ ರೆಡ್ಡಿ, ಜೈರಾಮ್ ಇನ್ನೂ ಮುಂತಾದವರು ಹಾಜರಿದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ಅದು ನಿಮ್ಮ ಬಾಯಲ್ಲಿ ಬರಲಿ ಅಂತ ನಮ್ಮ ಒಂದು ಉದ್ದೇಶ. ರಾಜಕಾಲುವೆ ಅದು ಹೈಟೆಲ್ ಐತೆ, ಅದು ಆ ಕಡೆಗೆ ನೀರು ಹತ್ತುತ್ತಾ ಇಲ್ಲ. ಹೌದು, ಈ ಕಾಲುವೆ ರೆಡಿ ಮಾಡಿದ್ರೆ ಅದು ಮಾಡ್ಬೇಕು ಸರ್. ಮಾಡಿಬಿಟ್ಟು ಊರಲ್ಲಿ ಸೆಂಟರ್ ಕಾಲುವೆ ಆ ಕಡೆ ರಾಜಕಾಲುವೆಗಳೆಲ್ಲ ತೆರವಾದ್ರೆ ಅಂತೂ ಸೂಕ್ಷ್ಮವಾಗಿ ನೇರವಾಗಿ ಕಾಲುವೆ ಇದೆ. ಇವೆಲ್ಲ ಸಮಗ್ರ ಅಧಿಕಾರ ಬಂದು ಕೆಲಸ ಮಾಡೋ 100% ಒತ್ತುವರಿ ಆಗಿದೆ. ಇಲ್ಲೆಲ್ಲ ತೊಡಗಡೆ ಕೊಟ್ಟಿರೋವಾಗ ಒತ್ತುವರಿ ಆಗಿರೋ ತೆರವಾದ್ರೆ ಬಹಳ ವಿಚಾರ. 500 ಎಕರೆ ಒಳಗೆ ದಾರಿ ಇಲ್ಲ. ನೋಡಿ, ಇದೆಲ್ಲ ಗದ್ದೆ ಎಲ್ಲ ಹೊಡ್ಕೊಂಡು ಹೋಗ್ತಾ ಇದೆ ನೀರದ್ದು. ಅದನ್ನು ನೀವು ಅಬ್ಸರ್ವ್ ಮಾಡಿಕೊಂಡು పట్టుకో ಉದ್ದೇಶ ಅಂದರೆ ಎಲ್ಲ ರೈತರು ಇವತ್ತೇ ನಮ್ಮ ರಾಜಕಾಲುವೆ ಇದೆ, ಅದರಲ್ಲಿ ಸೀಮೆಜಲ್ಲಿ ಗಿಡ ಅತ್ಯಚ್ಚವಾಗಿ ಬೆಳೆದು ಆ ನೀರೇನು ಹೋಗೋಕೆ ಆಗದೆ, ಫ್ಲೋರ್ ಆಗದೆ ಎಲ್ಲ ರೈತರ ಹೊಲದಲ್ಲಿ ಹೋಗ್ಬಿಟ್ಟು ನಾವೇನು ಇವತ್ತು ಮುಂಗಾರು ಬೆಳೆ ಇಟ್ಟಿದ್ವಿ, ಒಂದು 100 ಎಕರೆ ಒಂದು ಅದಕ್ಕೋಸ್ಕರ ನಾವು ನಾಡ ಕಚೇರಿಗೆ ಬಂದು ಒಂದು ಉಪ ತಹಶೀಲ್ದಾರ್ಗೂ ಮನವಿ ಮಾಡ್ತಿದ್ದೇವೆ. ಇದನ್ನು ಗಂಭೀರವಾಗಿ ಪರಿಗಣಿಸೋದಾಗಿ ತಹಶೀಲ್ದಾರು, DC ಅವರಿಗೆ ಹಾಗೂ MLA ಅವರಿಗೆ ಎಲ್ಲ ಕೇಳ್ತಾ ಇದ್ದೇವೆ. ನಾವೆಲ್ಲ ರೈತ ಮುಖಂಡರೆಲ್ಲ ಸೇರಿ ಸುಮಾರು ಒಂದು 100-200 ರೈತರ ಬೆಳೆ ಹಾನಿಯಾಗಿದೆ. ಅದು ಸೂಕ್ಷ್ಮವಾದಂಥ ಇದನ್ನು ಮಾಡ್ಕೊಳ್ಬೇಕಂತ ಮತ್ತು ಅಧಿಕಾರ ತಿಳ್ಕೊಳ್ತಿದ್ದೇವೆ. ಅದೇ ರೀತಿ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒತ್ತಾಯ ಏನಪ್ಪ ಅಂದರೆ, ರಾಜ್ಯ ಕಾಲುವೆಗಳೆಲ್ಲ ಮುಚ್ಚೋಗಿದ್ದಾವೆ, ಅವು ತೆರವು ಮಾಡಬೇಕು. ಮತ್ತು ರೈತರಿಗೆ ಪರಿಹಾರ ಧನ ಕೂಡಲೇ ಶೀಘ್ರದಲ್ಲೇ ಅದನ್ನು ಬಿಡುಗಡೆ ಮಾಡಬೇಕು. ಮತ್ತು ಬೆಳೆ ನಷ್ಟ ಆಗಿರ್ತಕ್ಕಂಥ ರೈತರಿಗೂ ಸಮೇತ ಅದು ಸಮೀಕ್ಷೆ ಮಾಡಿ ಸೂಕ್ತ ಕ್ರಮಗಳು ವಹಿಸ್ಕೋಬೇಕು. ಇಲ್ಲಿ ಐಡಿಹಳ್ಳಿ ದೊಡ್ಡಕೆರೆ ಆ ತೂಬು ಜೌಕ್ ಬಿದ್ದಿದೆ, ಯಾವ ಟೈಮಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಅದು ಸಮೀಕ್ಷೆ ಮಾಡಿ ನೀವು ಅದನ್ನು ಬಂದೋಬಸ್ತ್ ಮಾಡಬೇಕು. ಒಂದು ವೇಳೆ ಸರ್ಕಾರದ ಗಮನದಲ್ಲಿ ಇದು ಇರಬೇಕು. ಆ ಕೆರೆ ಏನಾದರೂ ಹತಚೂರಿ ಆದರೆ ಮುಂದಿನ ಕ್ರಮಗಳ ಬಗ್ಗೆ ನೀವೇ ಹೊಣೆಗಾರರಾಗ್ತೀರಿ. ಬಂದು ಸಮೀಕ್ಷೆ ಮಾಡಿ ರೈತರ ಪರವಾಗಿ ನಿಂತು ಕೆಲಸ ಮಾಡಬೇಕಾಗುತ್ತೆ. ಎಲ್ಲ ಅಧಿಕಾರಿಗಳು ಇಲ್ಲೇ ಠಿಕಾಣಿ ಹೂಡಿ ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಆಡಳಿತ ತುಂಬ ಸೂಕ್ಷ್ಮವಾಗಿ ಐಡಿಹಳ್ಳಿ ಕೇಂದ್ರವನ್ನು ಗಮನಿಸಬೇಕಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ. ಅದೇ ರೀತಿ ದಲಿತ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ.
ನವೀನ್ GL, ಫೋನ್ ನಂಬರ್ 9743103968.